ಆಧುನಿಕ ಜಗತ್ತಿನ ಸಕಲ ವೈಭವ ಮತ್ತು ಸೌಲಭ್ಯಗಳನ್ನು ತನ್ನ ಬೆರಳ ತುದಿಯಲ್ಲಿರಿಸಿಕೊಂಡಿರುವ ಇಂದಿನ ಸಮಾಜ ನಮ್ಮ ಪಾರಂಪರಿಕ ಮತ್ತು ಸಾಂಸ್ಕೃತಿಕ ವಿಚಾರಗಳಿಗೆ ಎಳ್ಳು ನೀರು ಬಿಟ್ಟಿರುವುದರ ಪರಿಣಾಮವನ್ನು ಎದುರಿಸಬೇಕಾದಂಥ ಅತ್ಯಂತ ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿ ತೊಳಲಾಡುತ್ತಿರುವುದನ್ನು ನಾವಿಂದು ಕಾಣುತ್ತೇವೆ. ಒಂದೊಮ್ಮೆ ಔಷಧ ಗುಣವುಳ್ಳ ಗಿಡಗಳು, ಬಳ್ಳಿಗಳು, ಬೀಜಗಳು, ಗೆಡ್ಡೆಗಳು ಮತ್ತು ಬೇರುಗಳ ರೂಪದಲ್ಲಿ ತಮಗೆ ಅಗತ್ಯವಿರುವ ಔಷಧಿಗಳನ್ನು ಪಡೆದುಕೊಳ್ಳುತ್ತಿದ್ದ ಭಾರತೀಯರು ಆಧುನಿಕತೆಯ ಹೆಸರಲ್ಲಿ ಪಾರಂಪರಿಕ ಔಷಧಗಳನ್ನು ಪೂರ್ತಿ ಮರೆತು ಬದಲಿ ವ್ಯವಸ್ಥೆಯ ಕಡೆಗೆ ಮುಖ ಮಾಡಿತು. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ವಿದೇಶಿಯರು ಭಾರತದ ಸಾಂಪ್ರದಾಯಿಕ ಪಾರಂಪರಿಕ ಔಷಧಗಳತ್ತ ಮುಖ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಾಗೂ ವಿಭಿನ್ನ ಕಾಲಘಟ್ಟದಲ್ಲಿ ಪ್ರಸ್ತುತ ಮಾನವ ಕುಲವು ಆಗಿಂದಾಗೆ ಎದುರಿಸ್ತಿರುವಂಥ ಆರೋಗ್ಯ ಸಮಸ್ಯೆಯನ್ನು ನೀಗುವುದರೊಂದಿಗೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಲು ಆರೋಗ್ಯವರ್ಧಕ ಹಣ್ಣುಗಳು ಮತ್ತು ಸೊಪ್ಪುಗಳು ಹಾಗೂ ರೋಗ ನಿರೋಧಕ ಗುಣವುಳ್ಳ ಗಿಡ, ಮರ ಮತ್ತು ಬಳ್ಳಿಗಳನ್ನು ಬಳಸಿಕೊಳ್ಳಬೇಕಾದಂಥ ಅನಿವಾರ್ಯತೆಯಲ್ಲಿ ನಾವಿದ್ದೇವೆ. ಈ ಹಿನ್ನೆಲೆಯಲ್ಲಿ ತುಳುನಾಡಿನ ಪರಂಪರೆಯ ಭಾಗವಾಗಿರುವ ಎಲ್ಲ ಜನರ ಕೈಗೆಟಕುವ ಅದ್ಭುತವಾದ ನೈಸರ್ಗಿಕ ಮತ್ತು ಪ್ರಾಕೃತಿಕ ಪಾರಂಪರಿಕ ಔಷಧ ಸಸ್ಯಗಳನ್ನು ಪರಿಚಯಿಸುವ ಮತ್ತು ಅವುಗಳನ್ನು ಆರಂಭಿಕ ಹಂತದಲ್ಲಿರುವಂಥ ಯಾವುದೇ ಸಾಮಾನ್ಯ ರೋಗಗಳ ನಿವಾರಣೆಗಾಗಿ ಬಳಕೆ ಮಾಡುತ್ತಾರೆ ಎಂಬುದನ್ನು ನನ್ನ ಅನುಭವದ ಆಧಾರದಲ್ಲಿ ತಿಳಿಸುವ ಪ್ರಯತ್ನವನ್ನು ಮಾಡಲಾಗಿದೆ.